ಕಳೆದ 65 ವರ್ಷಗಳಿಂದ ಸ್ಥಳೀಯವಾಗಿ ಉದ್ಯೋಗವನ್ನ ಸೃಷ್ಟಿಸಿ ಹಲವಾರು ಕುಟುಂಬಕ್ಕೆ ಆಧಾರವಾಗಿರುವ ಮುಕ್ಕಾ ಸೀಫುಡ್ ಇಂಡಸ್ಟ್ರೀಸ್ ಕಂಪನಿಯು ಪಾರದರ್ಶಕವಾಗಿದ್ದು ಅದರ ವಿರುದ್ಧ ಮಾಡಿರುವ ಆರೋಪ ನಿರಾಧಾರವಾಗಿದೆ. ಯಾವುದೇ ಆಧಾರವಿಲ್ಲದೆ ಅಧಿಕೃತ ದಾಖಲೆಗಳಿಲ್ಲದೆ ಬೆರಳೆಣಿಕೆಯ ಮಂದಿಯಿಂದ ಸಂಸ್ಥೆಯ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇರುವುದು ಖಂಡನೀಯವಾಗಿದೆ ಅಂತ ಸಸಿಹಿತ್ಲುವಿನ ಸಾಮಾಜಿಕ ನೇತಾರ ಅನಿಲ್ ಸಾಲ್ಯನ್ ಮುಂಬೈ ಹೇಳಿದರು. ಅವರು ಸುರತ್ಕಲ್ನ ಸೂರಜ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮಿತ್ರಪಟ್ಟಣದ ಮೀನುಗಾರರ ನೇತಾರ ವಸಂತ ಸುವರ್ಣ ಅವರು ಮಾತನಾಡಿ, ದೂರುದಾರರು ಆರೋಪಿಸಿದಂತೆ ಕಂಪನಿಯು ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಎಂದು ಹೇಳ್ತಾರೆ. ಆದರೆ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಪರಿಸರ ತಜ್ಞರು, ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹಾಗೂ ನಮ್ಮ ಸುತ್ತಮುತ್ತ ಇರುವ ಜನರ ಅಭಿಪ್ರಾಯವನ್ನ ಮುಕ್ತವಾಗಿ ಸಂಗ್ರಹಿಸಿದ್ದಾರೆ ಎಂದರು. ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ಮುಕ್ಕಾ ಸೀಫುಡ್ ಅನ್ನೋ ಸಂಸ್ಥೆಯಲ್ಲಿ ಸಾಧಾರಣ ಒಂದು 60ರಿಂದ 70 ಜನ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನೊಂದು ವಿಷಯ ಅಂದರೆ, ಈ ಮುಕ್ಕಾ ಸೀಫುಡ್ ಸಂಸ್ಥೆಯಿಂದ ನಮಗೆ ಪ್ರಯೋಜನ, ನಮ್ಮ ಮಿತ್ರಪಟ್ಟಣ ಗ್ರಾಮಕ್ಕೆ ಏನು ಪ್ರಯೋಜನ ಅಂದರೆ, ಮಿತ್ರಪಟ್ಟಣ ಗ್ರಾಮದ ಒಂದು ಸಾಧಾರಣ ಮಿತ್ರಪಟ್ಟಣದಿಂದ ಸಸಿಹಿತ್ಲು, ಬೈಕಂಪಾಡಿಯಿಂದ ಸಸಿಹಿತ್ಲುವರೆಗಿನ 100-200 ದೋಣಿಯ ಮೀನುಗಳನ್ನು, ಅಂದರೆ ತಿನ್ನಲು ಯೋಗ್ಯವಲ್ಲದ ಮೀನೇನಿದೆ ಅದನ್ನು ಯಾವುದೇ ಸಮಯದಲ್ಲಿ ತಂದ್ರೂ ಮುಕ್ಕಾ ಸೀಫುಡ್ ಸಂಸ್ಥೆ ಅದನ್ನು 10 kg ಇರ್ಬೋದು, 100 kg ಇರ್ಬೋದು, 5 ಟನ್ ಇರ್ಬೋದು, 10 ಟನ್ ಇರ್ಬೋದು, ಅದನ್ನು ತೆಗೆದು ನಮಗೆ ಮಾರುಕಟ್ಟೆ ಮೌಲ್ಯ ಏನಿದೆ ಅದೇ ಮೌಲ್ಯವನ್ನು ನಮಗೆ ಕೊಟ್ಟು ನಮಗೆ ತಿನ್ನಲು ಯೋಗ್ಯವಲ್ಲವಂಥದ ಮೀನನ್ನು ನಮಗೆ ಖರೀದಿಸಿ ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದಲ್ಲದೆ ಈ ಸಂಸ್ಥೆಯಿಂದ ನಮ್ಮ ಪರಿಸರದ ನೆರೆಹೊರೆಯವರಿಗೆ, ತುಂಬ ಜನರಿಗೆ, ಪಾಪದವರು ಇರ್ಬೋದು, ತುಂಬ ಪಾಪದವರು ಅಂದರೆ ಬಡವರಿಗೆ, ಹೆಣ್ಣುಮಕ್ಕಳಿಗೆ ಮದುವೆ ಇರ್ಬೋದು, ಇಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಇರ್ಬೋದು, ಅವರಿಗೆ ಕಲಿಯುವಂಥ ಇದ್ದಿದ್ದರೆ ಇಂಥದಕ್ಕೆಲ್ಲ ತುಂಬ ಪ್ರೋತ್ಸಾಹವನ್ನು ಈ ಸಂಸ್ಥೆ ಕೊಟ್ಟಿದೆ. ಮತ್ತು ಈ ಸಂಸ್ಥೆಯ ಬಗ್ಗೆ ಇವಾಗ ಅಪಪ್ರಚಾರ ಮಾಡ್ತಾ ಇರುವಂಥವ್ರು ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು ಸ್ಥಳೀಯರಲ್ಲ, ಇಲ್ಲಿಗೆ ಬಂದಿರುವವರು, 1-2 ವರ್ಷದ ಹಿಂದೆ ಬಂದಿರುವವರು. ನಾವು ಅಲ್ಲೇ ಹುಟ್ಟಿ ಇದೇ ಮುಕ್ಕಾ ಮಿತ್ರಪಟ್ಟಣ ಈ ಪರಿಸರದಲ್ಲಿ ಹುಟ್ಟಿ ಇಷ್ಟರವರೆಗೆ ಏನಾಗಲಿಲ್ಲ ನಾವು ಆರೋಗ್ಯದಲ್ಲಿ. ಸ್ಥಳೀಯ ನಿವಾಸಿ ವಿಠಲ ಶ್ರೀಯಾನ್ ಮಾತನಾಡಿ, ಮುಕ್ಕಾ ಸೀಫುಡ್ ಇಂಡಸ್ಟ್ರೀಸ್ ಕಂಪನಿಯು ಕೇವಲ ಕೈಗಾರಿಕಾ ಸ್ಥಾಪನೆಗೆ ಆಸಕ್ತಿ ಹೊಂದಿರೋದಿಲ್ಲ. ಕೈಗಾರಿಕೆಯೊಂದಿಗೆ ಸ್ಥಳೀಯ ಜನರ ಪರವಾಗಿ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಜನಪರ ಸಂಸ್ಥೆಯ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂಬುದು ಸಭ್ಯ ನಾಗರಿಕರಾದ ನಮ್ಮೆಲ್ಲರ ಆಗ್ರಹವಾಗಿದೆ ಎಂದರು. ಆದರೆ ಇದರಿಂದ ನಮ್ಮ ಸ್ಥಳೀಯರೇ ಮುಖ್ಯವಾಗಿ 80% ಕೆಲಸ ಮಾಡ್ತಿದ್ದಾರೆ. ಮತ್ತು ಒಂದು 8-10 ಜನರಿಗೆ ಅವರು ITIದ ಮಕ್ಕಳಿಗೆ ಇಲ್ಲಿ ಕೆಲಸ ಸಿಗಲಿಲ್ಲ. ಕೆಲಸ ಸಿಕ್ಕಿದಾಗ ಅವರನ್ನು ಕರೆದು ಅವರನ್ನು ನೀವು ಬನ್ನಿ ಅಂತ ಅವರ ದನಿಯವರೇ ಕರೆದಲ್ಲಿ ಅವರಿಗೆ ಕೆಲಸ ಕೊಟ್ಟಿದ್ದಾರೆ. ನೀವು ವರ್ಕ್ ಮಾಡಿ, ಕೆಲಸ ಮಾಡಿ ಅಂತ. ಅಂದರೆ ಬೇರೆ ಯಾರು ಕೊಡಲಿಕ್ಕಿಲ್ಲ. ಈಗ ಲಾಕ್ಡೌನ್ ಆದಾಗ 5-6 ತಿಂಗಳು ಯಾವ ಕಂಪನಿಯವರು ಸಂಬಳ ಕೊಡಲಿಲ್ಲ ಕೆಲಸದವರಿಗೆ. ಅವರು 5-6 ತಿಂಗಳು ವರ್ಕರ್ಸಿನವರಿಗೆ ಫ್ಯಾಕ್ಟ್ರಿಯಲ್ಲಿ ಸ್ಟಾಪ್ ಆಗಿತ್ತು. ಆಗ ಅವರಿಗೆ ಸಂಬಳ ಕೊಟ್ಟು ವಾರ ಅವರ ಮನೆಗೆ ಬಂದು ರೇಷನ್ ಎಲ್ಲ ಕೊಟ್ಟು ಅವರಿಗೆಲ್ಲ ಸಹಕರಿಸಿದ್ದಾರೆ. ಮತ್ತು ಶೈಕ್ಷಣಿಕ ವಿದ್ಯೆಗೆ ಬೇರೆ ಎಲ್ಲದಕ್ಕೂ ಯಾರೇ ಹೋಗಲಿ ಅವರು ನಮಗೆ ಏನು ಇಲ್ಲ ಎನ್ನುವುದು ಕೊಡೋದಿಲ್ಲ. ಅವರ ಕೈಲಾದಷ್ಟು ತುಂಬ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅದೇ ಬಂದವ ಪಿ ಆರ್ ಶೆಟ್ಟಿ ಅಂತ, ಅವರು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಬರೀ 2 ವರ್ಷ ಆದದ್ದು. ನಿಜವಾಗಿ ಅಲ್ಲಿ ಅವರು ಪರ್ಚೇಸ್ ಮಾಡುವಾಗ ಫ್ಯಾಕ್ಟ್ರಿ ಉಂಟು ಅಂತ ಅವರಿಗೆ ಗೊತ್ತಿದ್ದು ಕೂಡ ಈಗ ತುಂಬ ಉಪದ್ರ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಕ್ಕಾ ಸೀಫುಡ್ ಇಂಡಸ್ಟ್ರೀಸ್ ಕಂಪನಿಯ ಬಗ್ಗೆ ಪ್ರಬಂಧಕ ಜಗನ್ನಾಥ್ ಕೋಟ್ಯಾನ್ ರವರು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿ, ಮುಕ್ಕಾ ಸೀಫುಡ್ ಇಂಡಸ್ಟ್ರೀಸ್ ಕಂಪನಿ ಇಂದು ಪರಿಸರದಲ್ಲಿ ಮಾತ್ರವಲ್ಲ, ಜಿಲ್ಲೆ, ರಾಜ್ಯ, ರಾಷ್ಟ್ರದಲ್ಲಿಯೂ ಕೂಡ ಉತ್ತಮ ಕಂಪನಿಯಾಗಿ ಹೆಸರು ಪಡೆದುಕೊಂಡಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿಯೂ ಪರಿಸರ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸೂಚನೆಯನ್ನ ಮೀರದೆ ನಿರ್ವಹಿಸ್ತಾ ಇಲ್ಲ ಎಂದರು. ಮಾರ್ಚ್ 31 ತನಕ ಅವರಿಗೆ ಟೈಮಿಂಗ್ ಕೊಟ್ಟಿದ್ದಾರೆ. ಈ ಕೆಲಸವನ್ನು ನೀವು ಅಗತ್ಯವಾಗಿ ಮುಗಿಸಬೇಕಂತ. ಆ ಮುಖಾಂತರವಾಗಿ ಫ್ಯಾಕ್ಟರಿ ಮಾಲಕರಿಗೆ ಅದರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮುಗಿಸ್ತಾರೆ ಖಂಡಿತವಾಗಿ. ಅದರಲ್ಲಿ ಭಾವ ಫಿಶ್ ಮಿಲ್ಸ್, ಮುಕ್ಕಾ ಸೀ ಫುಡ್ಸ್. ಟೆಕ್ನಾಲಜಿ ಅಂದರೆ ಮುಕ್ಕಾ ಸೀ ಫುಡ್ ಅಲ್ಲಿ 2 ಕಂಪ್ಲೇಂಟ್ ಇತ್ತು. ಒಂದು ಶಬ್ದ ಮಾಲಿನ್ಯ ಅಂತ, ಓಕೆ. 2 ಇತ್ತು ಅಲ್ಲಿ ಏನೋ ಹೊಗೆಯಿಂದ ಡಸ್ಟ್ ಬೀಳ್ತಾ ಇದೆ ಅಂತ. ಅದು 2 ಕೆಲಸ ನಡೀತಾ ಇದೆ. ಭಾವ ಫಿಶ್ ಮಿಲ್ಗೆ ಅವರು ಪ್ಯೂರಿಫೈಡ್ ಫಿಲ್ಟರ್ಸ್ ಅಂದರೆ ಬಯೋಟೆಕ್ಸ್ ಅಳವಡಿಸಲಿಕ್ಕೆ ಹೇಳಿದ್ದಾರೆ. ಅವರು 31 ತನಕ ಒಪ್ಪಿದ್ದಾರೆ. ರಿಯಾಜ್ ಭಾವ 31 ಮಾರ್ಚ್ನ ಒಳಗೆ ಅದನ್ನು ಮುಗಿಸ್ಬೇಕಂತ ಮತ್ತೆ ಅಧಿಕಾರಿಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಮತ್ತೆ ಹೋಗಿ ನೀವು ಒಮ್ಮೆ ಇನ್ಕ್ವೈರಿ ಮಾಡಿ ಇನ್ಸ್ಪೆಕ್ಷನ್ ಮಾಡಿಬಿಡಿ, ಮತ್ತೆ ಅವರಿಗೆ ಕೇಳಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಕಿಶೋರ್ ಮುಕ್ಕಾ, ವಿನೋದ್ ಕುಮಾರ್, ಪ್ರೇಮನಾಥ್ ಸಾಲ್ಯಾನ್, ಸುಮನ್, ಪ್ರಶಾಂತ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.